30 ವರ್ಷ ಆದ ನಂತರ ತಲೆ ಕೂದಲು ತುಂಬ ಉದುರ್ತಾ ಇದೆ, ತುಂಬ ತೆಳ್ಳಗಾಗ್ತಾ ಇದೆ ಅನ್ನುವಂಥ ಭಯ ನಿಮಗಿದೆಯಾ? ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ತೆ ಎಲ್ರಿಗೂ. 30 ವರ್ಷ ಆಗಿದೆ, ತಲೆ ಕೂದಲು ತುಂಬ ಉದುರ್ತಾ ಇದೆ, ತುಂಬ ತೆಳ್ಳಗಾಗ್ತಾ ಇದೆ ಅನ್ನುವಂಥ ಭಯ ನಿಮಗಿದ್ರೆ, ಟೆನ್ಷನ್ ನಿಮಗಿದ್ರೆ ಖಂಡಿತವಾಗ್ಲೂ ಟೆನ್ಷನ್ ತಗೋಬೇಡಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಅದ್ಭುತವಾಗಿರುವಂಥ ಹೇರ್ ಆಯಿಲ್ ಬಗ್ಗೆ ಹೇಳ್ಕೊಡ್ತಾ ಇದ್ದೇನೆ. ಮನೆಯಲ್ಲಿ ಸುಲಭವಾಗಿ ಮಾಡ್ಬೋದು. ಹಿಂದಿನ ಕಾಲದಲ್ಲಿ ಟ್ರೆಡಿಷ್ನಲ್ ಆಗಿ ಮಾಡ್ತಾ ಇದ್ರಲ್ವ, ಹೇರ್ ಆಯಿಲ್ ಗಿಡಮೂಲಿಕೆಗಳನ್ನು ಬಳಸ್ಕೊಂಡು ಆ ಥರದೊಂದು ಹೇರ್ ಆಯಿಲ್, ಅದ್ಭುತವಾಗಿರುವಂಥ ಹೇರ್ ಆಯಿಲ್. ಇದನ್ನು ಸುಮ್ಮನೆ ಹೇಳ್ತಾ ಇಲ್ಲ, ನಾನಿದನ್ನ ಮಾಡಿ ಉಪಯೋಗ ಮಾಡಿ ಬಳಸಿ ಇದರ ರಿಸಲ್ಟ್ ಪಡ್ಕೊಂಡಿರೋದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಸಿಕ್ಕಾಪಟ್ಟೆ ಸಮಸ್ಯೆ ನನಗೆ ಕೂಡ ಇತ್ತು, ಬಟ್ ಇವಾಗ ಆಲ್ಮೋಸ್ಟ್ ತುಂಬ ಕಂಟ್ರೋಲ್ಗೆ ಬಂದಿದೆ. ಇನ್ನು ನಮ್ಮ ಮನೇಲಿ ನಾನು, ನನ್ನ ಚಿಕ್ಕಮ್ಮನ ನನಗೆ ಎಲ್ಲರೂ ಉಪಯೋಗ ಮಾಡ್ತೀವಿ. ತುಂಬ ಸುಲಭವಾಗಿ ಮಾಡ್ಬೋದು. ಮಾಡಿ ಟ್ರೈ ಮಾಡಿ ರಿಸಲ್ಟ್ ಹೇಗೆ ಬಂತು ಅಂತ ಕೂಡ ಹೇಳಿ. ಹಾಗೆ ಇನ್ನೊಂದು ಏನು ಅಂತಂದರೆ, ಒಂದು ಸರಿ 2 ಸರಿ ಇದನ್ನ ಉಪಯೋಗ ಮಾಡಿ ಬಿಟ್ಬಿಡೋದಲ್ಲ. ರೆಗ್ಯುಲರ್ ಆಗಿ ವಾರಕ್ಕೆ 1-2 ಸರಿ ಆದರೂ ನೀವು ಇದನ್ನ ಹಚ್ಚಿ ಮಸಾಜ್ ಮಾಡಿ ತಲೆ ಸ್ನಾನ ಮಾಡಬೇಕು. ಅಟ್ಲೀಸ್ಟ್ ಒಂದು 2-3 ತಿಂಗಳಲ್ಲಿ ನಿಮಗೆ ಅತ್ಯದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ. ಖಂಡಿತವಾಗ್ಲೂ ನೀವು ತಾಳ್ಮೆಯಿಂದ ಇದನ್ನ ಟ್ರೈ ಮಾಡಿದರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಹೇರ್ ಫಾಲ್ ಕಂಟ್ರೋಲ್ ಮಾತ್ರ ಅಲ್ಲ, ತಲೆ ಕೂದಲು ದಪ್ಪ ಬರುತ್ತೆ, ಸ್ಟ್ರಾಂಗ್ ಆಗುತ್ತೆ, ಕಪ್ಪಾಗುತ್ತೆ, ಬೇಗ ನೆರೆಯೋದನ್ನು, ಬೆಳ್ಳಗಾಗೋದನ್ನು ಕೂಡ ಇದು ತಡೆಯುತ್ತೆ. ವಿಡಿಯೋ ನೋಡಿ. ಹಾಗೆ 30 ವರ್ಷ ಆದ ನಂತರ ಕೂಡ ಬ್ಯೂಟಿಫುಲ್ ಆಗಿರಲಿಕ್ಕೆ ಏನು ಮಾಡಬೇಕು ಎಲ್ಲ ಟಿಪ್ಸನ್ನು ಈ ಚಾನೆಲ್ನಲ್ಲಿ ಶೇರ್ ಮಾಡ್ತಾ ಇರ್ತೇನೆ. ನೀವು ಒಂದು ವೇಳೆ ಫಸ್ಟ್ ಟೈಮ್ ನನ್ನ ಚಾನೆಲನ್ನು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಿ ಎಲ್ಲ ವಿಡಿಯೋಗಳೆಲ್ಲ ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಕೆಲವೊಂದು ನ್ಯಾಚುರಲ್ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಷ್ಟೇ ನಮಗೆ ಬೇಕಾಗಿರೋದು. ಒಂದು 1/4 ಲೀಟರಷ್ಟು ಎಣ್ಣೆ ಬಿಸಿ ಮಾಡೋದಕ್ಕೆ ನಮಗೆ ಒಂದು 15 ಕರಿಬೇವು ಬೇಕಾಗುತ್ತೆ. ತಲೆ ಕೂದಲಿನ ಗ್ರೋತಿಗೆ, ಹೇರ್ ರೂಟನ್ನು ಸ್ಟ್ರಾಂಗ್ ಮಾಡೋದಕ್ಕೆ ಕರಿಬೇವು ತುಂಬ ಒಳ್ಳೆಯದು, ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತು. ಹಾಗೆಯೇ ಈ ಮೆಂತೆ ಕೂಡ ಅಷ್ಟೇ 2 ಚಮಚದಷ್ಟು ತೊಗೊಂಡಿದ್ದೇನೆ. ಇದು ಕೂಡ ತಲೆ ಕೂದಲಿನ ಗ್ರೋತಿಗೆ, ಹೇರ್ ರೂಟನ್ನು ಸ್ಟ್ರಾಂಗ್ ಮಾಡೋದಕ್ಕೆ ತುಂಬ ಒಳ್ಳೆಯದು. ನಮಗೆ ಟೋಟಲ್ ಆಗಿ ಹೇರ್ ರೂಟು ಸ್ಟ್ರಾಂಗ್ ಆಗಬೇಕು, ಆವಾಗ ತಲೆ ಕೂದಲು ಉದುರೋದು ಕಡಿಮೆ ಆಗುತ್ತೆ. ಇನ್ನು 2 ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ, ಭೃಂಗರಾಜ್ ಎಲೆದು ಡ್ರೈ ಆಗಿರುವಂಥ ಪೌಡರ್, ಆಮ್ಲ ಅಂದರೆ ನೆಲ್ಲಿಕಾಯಿದು ಪೌಡರ್. ಇದು ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗುತ್ತೆ. ಆನ್ಲೈನಲ್ಲಿ ಬೈ ಮಾಡಬೇಕು ಅಂತಂದರೆ ನಿಮಗೆ ಈ ವಿಡಿಯೋದಲ್ಲಿ ಲಿಂಕನ್ನು ಟ್ಯಾಗ್ ಮಾಡಿರ್ತೇನೆ. ಪ್ಯೂರ್ ಆಗಿರುವಂಥ ಪ್ರಾಡಕ್ಟ್ಗಳನ್ನು ಅಷ್ಟೇ ಉಪಯೋಗ ಮಾಡಿ. ಭೃಂಗರಾಜ್ ಡೈರೆಕ್ಟಾಗಿ ಹಸಿಯನ್ನು ಹಾಕ್ಕೊಂಡು ಕೂಡ ಎಣ್ಣೆ ಬಿಸಿ ಮಾಡ್ತಾರೆ, ಆದರೆ ಅದು ಸ್ವಲ್ಪ ಪ್ರೊಸೆಸ್ ಕಷ್ಟ, ನಮಗೆ ಸಿಗೋದು ಕೂಡ ಇಲ್ಲ ಸಿಟಿಯಲ್ಲೆಲ್ಲ ಇರುವವರಿಗೆ. ಆದರೆ ನಿಮಗೆ ಭೃಂಗರಾಜ್ ಮತ್ತು ಆಮ್ಲದ್ದು ಅಂದರೆ ಈ ನೆಲ್ಲಿಕಾಯಿದು ಪುಡಿ ಇದೆಯಲ್ವ, ಆರಾಮ್ಸೆ ಆಯುರ್ವೇದಿಕ್ ಸ್ಟೋರ್ಗಳಲ್ಲಿ ಸಿಗುತ್ತೆ. ಒಳ್ಳೆ ಕ್ವಾಲಿಟಿದನ್ನು ತಗೊಳ್ಳಿ. ಇದು ನಮಗೊಂದು 2 ಚಮಚದಷ್ಟು ಬೇಕಾಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಏನು ಗೊತ್ತಾ, ಪ್ಯೂರ್ ಆಗಿರುವಂಥ ಕೊಕೊನಟ್ ಆಯಿಲ್. ಇದು ನಾವು ಊರಿಂದ ತಂದಿರುವಂಥದ್ದು. ನಿಮಗೆ ಅಂದರೆ ಇದು ನಾವು 5 ಲೀಟರ್ದು ಕ್ಯಾನನ್ನು ತೊಗೊಂಬಂದಿದ್ದೇವೆ. ನಿಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ನಾವು ಊರಿಂದ ಯಾಕೆ ತೊಗೊಂಬಂದಿರೋ ಅಂತಂದರೆ, ಮಂಗಳೂರಲ್ಲಿ ನಿಮಗೆ ಪ್ಯೂರ್ ಆಗಿರುವಂಥ ಕೊಕೊನಟ್ ಆಯಿಲ್ ಸಿಗುತ್ತೆ. ಸೊ ನಾವು ಡೈರೆಕ್ಟಾಗಿ ಮಿಲ್ಲಿಂದ ತೊಗೊಂಬರ್ತೀವಿ. ನಿಮಗೆ ಆನ್ಲೈನಲ್ಲಿ ಪ್ಯೂರ್ ಆಗಿರುವಂಥ ಕೊಕೊನಟ್ ಆಯಿಲ್ ಬೇಕು ಅಂತಂದರೆ ನಾನು ಈ ವಿಡಿಯೋದಲ್ಲಿ ಲಿಂಕ್ ಹಾಕಿರ್ತೇನೆ. ಒಮ್ಮೆ ನಾನು ಬಿಸಿ ಮಾಡುವಾಗ 1/4 ಲೀಟರಷ್ಟು ಎಣ್ಣೆನ ಬಳಸ್ತಾ ಇದ್ದೇನೆ, 250 ml. ನಿಮ್ಗೆ ಮತ್ತೆ ಹೇಳ್ತಾ ಇದ್ದೇನೆ, ಆದಷ್ಟು ಶುದ್ಧವಾದ ತೆಂಗಿನೆಣ್ಣೆನ ಬಳಸಿ. ಎಫೆಕ್ಟ್ ಅಥವಾ ಪರಿಣಾಮ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಬಿಸಿ ಮಾಡುವಾಗ ಒಂದು ನೆನ್ಪಿಟ್ಕೊಳ್ಳಿ, ನೀವು ದಪ್ಪ ತಳದ ಪಾತ್ರೆನ ತಗೋಬೇಕು. ನಾನು ಸ್ಟೀಲ್ ಪಾತ್ರೆನ ತಗೊಂಡಿದ್ದೇನೆ. ಕಬ್ಬಿಣದ ಕಡೆ ಇದ್ರೆ ಇನ್ನೂ ಒಳ್ಳೆಯದು. ಈ ಸ್ಟೀಲ್ ಪಾತ್ರೆ, ಕಬ್ಬಿಣದ ಕಡೆಯದು ಕೂಡ ಲಿಂಕ್ ಬೇಕಿದ್ರೆ ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ಮೊದಲಿಗೆ ಈ ಎಣ್ಣೆನ ಇದಕ್ಕೆ ಹಾಕ್ಕೊಳ್ಳಿ. ಅದಕ್ಕಿಂತ ಮುಂಚೆ ಒಂದು ವಿಷಯ ಮಾಡ್ತೆ, ಅದೇನು ಅಂತಂದರೆ, ಈ ಮೆಂತೆ ಇದೆಯಲ್ವ, ಅದು ಮತ್ತು ಕರಿಬೇವು ಇದೆಯಲ್ವ, ಇದನ್ನ ಒಂದು ಕುಟ್ಟಾಣಿ ಅಥವಾ ಕ್ರಷ್ ಮಾಡ್ಕೋಬೇಕು. ಗುದ್ದಿ ಪುಡಿ ಮಾಡುವಂತಹ ಪಾತ್ರೆಗೆ ಏನಾದರೂ ಹಾಕಿಬಿಟ್ಟು ಇದನ್ನ ನಾವು ಗುದ್ದಿ ಸ್ವಲ್ಪ ಕ್ರಷ್ ಮಾಡ್ಕೋಬೇಕು. ಮಿಕ್ಸಿಯಲ್ಲೆಲ್ಲ ಏನು ಹಾಕೋದು ಬೇಡ, ಹಾಗೆಯೇ ಈ ಥರ ಗುದ್ಬಿಟ್ಟು ಸ್ವಲ್ಪ ಲೈಟಾಗಿ ಕ್ರಷ್ ಮಾಡಿಕೊಂಡ್ರೆ ನಡೀತದೆ. ಇನ್ನೊಂದು ಏನು ಅಂತಂದರೆ, ಕರಿಬೇವನ್ನು ಮಾತ್ರ ನೀವು ಕ್ಲೀನಾಗಿ ತೊಳ್ಕೊಂಡು ಒಣಗಿಸಿ ಬಿಟ್ಟು ಇದಕ್ಕೆ ಉಪಯೋಗ ಮಾಡಬೇಕು. ಯಾಕಂತಂದರೆ ಅದರಲ್ಲಿ ಪಸೆ ಇರಬಾರ್ದು. ನೋಡಿ, ಈ ಥರ ಗುದ್ಕೊಂಡ್ರೆ ಸಾಕಾಗುತ್ತೆ. ನಾನು ಗುದ್ಕೊಳ್ಳುವಾಗ ಇದಕ್ಕೂ ಕೂಡ ಹಾರಿದೆ, ತೊಂದರೆ ಇಲ್ಲ. ಇದನ್ನ ಈ ಎಣ್ಣೆಗೆ ಹಾಕ್ಕೊಳ್ಳಿ. 1.5 ಚಮಚದಷ್ಟು ಭೃಂಗರಾಜ ಪುಡಿಯನ್ನು ಹಾಕೊತಾ ಇದ್ದೇನೆ. 1.5 ಚಮಚದಷ್ಟು ನಾನು ನೆಲ್ಲಿಕಾಯಿ ಪುಡಿಯನ್ನು ಹಾಕೊತಾ ಇದ್ದೇನೆ. ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಎಣ್ಣೆನ ಮತ್ತೆ ಸೇರಿಸ್ಕೊಂಡೆ, ಯಾಕಂತಂದರೆ ಹಾಕಿರೋ ಪೌಡರ್ ಎಲ್ಲ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸಿತ್ತು. ಇವಾಗ ಇದನ್ನು ನಾವು ಕುದಿಯೋಕ್ಕೆ ಇಡಬೇಕು. ಆದಷ್ಟು ಕಡಿಮೆ ಉರಿ ಇಟ್ಕೊಂಡು ನಾವು ಇದನ್ನ ಬಿಸಿ ಮಾಡ್ತಾ ಬರಬೇಕು. ಯಾವಾಗಲೂ ತಲೆಗೆಣ್ಣೆ ಬಿಸಿ ಮಾಡಿಕೊಳ್ಳುವಾಗ ಅಥವಾ ಕಾಯಿಸ್ಕೊಳ್ಳುವಾಗ ಉರಿ ತುಂಬ ಕಮ್ಮಿ ಇರಬೇಕು. ಯಾಕಂತಂದರೆ ಒಂದೇ ಸರಿ ಉರಿ ಜಾಸ್ತಿ ಇತ್ತು ಅಂತಂದರೆ ಆ ಇಂಗ್ರೀಡಿಯೆಂಟ್ಸ್ದು ಸತ್ವ ಎಲ್ಲ ಕರಟಿ ಹೋಗುತ್ತೆ. ಆದ್ದರಿಂದ ಕಡಿಮೆ ಉರಿಯಲ್ಲಿ ನಾವು ಇದನ್ನ ಇಟ್ಬಿಟ್ಟು ಈ ಥರ ಅಂದರೆ ಒಂದೊಂದು ಸರಿ ತಿರುಗಿಸ್ತಾ ಇರಬೇಕು. ಇದೊಂದು 8ರಿಂದ 10 ನಿಮಿಷ ಕಾಯಬೇಕು. ಕುದೀಲಿಕ್ಕೆ ಶುರುವಾಗಲಿ. ಇದು ಆಯಿಲ್ ನೋಡಿ ಕುದೀತಾ ಇದೆ. ಒಂದು 3-4 ನಿಮಿಷ ಆಗಿದೆ. ಇದು ಇನ್ನೊಂದು 5-6 ನಿಮಿಷ ಚೆನ್ನಾಗಿ ಕುದೀಬೇಕು. ನೋಡಿ, ಆಲ್ಮೋಸ್ಟು ಒಂದು 8 ನಿಮಿಷ ಆಗಿದೆ. ಇದು ಕರೆಕ್ಟಾಗಿ ರೆಡಿ ಆಗಿದೆ. ನೋಡಿ, ಕಲರ್ ಚೇಂಜ್ ಆಗಿದೆ. ಇದು ತುಂಬ ಕುದಿಯೋದೇನೂ ಬೇಡ. ಇಂಗ್ರೀಡಿಯೆಂಟ್ಸ್ ಕರೆಕ್ಟ್ ಹೋದರೆ ಕಂಪ್ಲೀಟಾಗಿ ಅದರ ಸತ್ತು ಹೋಗುತ್ತೆ. ನೋಡಿ, ಎಲ್ಲ ಇಂಗ್ರೀಡಿಯೆಂಟ್ಸ್ ಕರೆಕ್ಟಾಗಿ ಅಂದರೆ ಕುದ್ಬಿಟ್ಟು ರೆಡಿ ಆಗಿದೆ. ಇವಾಗ ಸ್ಟವನ್ನು ಬಂದ್ ಮಾಡಿಬಿಟ್ಟು ಇದನ್ನ ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು.
ನಿಮಗೆ ಆ ಆಯಿಲ್ದು ಇದೆಯಲ್ಲ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನ ಸ್ವಲ್ಪ ಹೊತ್ತು ಬಿಟ್ಟಾಗ ಮಡ್ ಅಂತ ಏನು ಹೇಳ್ತೀವಿ, ಆ ಪೌಡರ್ದೆಲ್ಲ ಇರುತ್ತಲ್ವ, ಅದು ತಳ ಸೇರಿಕೊಂಡು ನಮಗೆ ಪ್ಯೂರ್ ಆಗಿರುವಂಥ ಎಣ್ಣೆ ರೆಡಿ ಆಗುತ್ತೆ. ಅದಾದ ನಂತರ ಅದನ್ನ ನಾವು ಫಿಲ್ಟರ್ ಮಾಡಿಕೊಂಡು ಬಾಟ್ಲಲ್ಲಿ ಹಾಕಿಡುವಂಥದ್ದು. ಇದು ಕಂಪ್ಲೀಟಾಗಿ ತಣ್ಣಗಾಗಲಿ. ನೋಡಿ, ಇದು ಇವಾಗ ತಣ್ಣಗಾಗಿದೆ. ನಿಮಗೆ ಇದರ ಕಲರ್ ನೋಡಿದರೆ ಗೊತ್ತಾಗುತ್ತೆ ಕರೆಕ್ಟಾಗಿ ಆಯಿಲ್ ರೆಡಿ ಆಗಿದೆ. ನೋಡಿ, ಪರ್ಫೆಕ್ಟಾಗಿ ಆಯಿಲ್ ರೆಡಿ ಆಗಿದೆ. ಇವಾಗ ನಾವು ಇದನ್ನ ಫಿಲ್ಟರ್ ಮಾಡ್ಕೋಬೇಕು. ಫಸ್ಟಿಗೆ ನಾನು ಏನು ಮಾಡ್ತಾ ಇದ್ದೇನೆ, ಡೈರೆಕ್ಟಾಗಿ ಬಾಟ್ಲಿಗೆ ಫಿಲ್ಟರ್ ಮಾಡ್ತಾ ಇಲ್ಲ. ನೀವು ಬಾಟ್ಲಿಗೆ ಬೇಕಾದರೆ ಫಿಲ್ಟರ್ ಮಾಡ್ಕೋಬೋದು. ಒಂದು ಬೌಲನ್ನು ತಗೊಂಡು ಅದಕ್ಕೆ ಕ್ಲೀನ್ ಆಗಿರುವಂಥ ಕಾಟನ್ ಕರ್ಚಿಫನ್ನು ಇಟ್ಕೊಂಡಿದ್ದೇನೆ. ಯಾವುದಾದ್ರೂ ಕಾಟನ್ ಬಟ್ಟೆ ಕ್ಲೀನಾಗಿ ನಿಮಗೆ ಸೋಸಬೇಕು ಆ ಥರದ್ದು ಬಟ್ಟೆನ ಹಾಕ್ಕೊಂಡು ಇದನ್ನ ನೀಟಾಗಿ ಫಿಲ್ಟರ್ ಮಾಡ್ಕೊಳ್ಳೋಣ, ಅಂದರೆ ಸೋಸ್ಕೊಳ್ಳೋಣ. ನಿಧಾನಕ್ಕೆ ಸೋಸ್ಕೊಳ್ಳಿ. ಆ ಮಡ್ ಅಂತೀವಲ್ವ ಅದು ಬೀಳಬಾರ್ದು. ಇದೆಯಲ್ವಾ, ಇದು ಬೇಡ, ಇದನ್ನ ನಾವು ಬಿಸಾಡ್ಬೋದು. ಇಲ್ಲದಿದ್ದರೆ ಇನ್ನೊಂದು ಏನು ಅಂತಂದರೆ, ನಾವು ಬಿಸಾಡೋ ಬದಲು ನೀವೇನಾದರೂ ಹೇರ್ ಪ್ಯಾಕ್ ಅಪ್ಲೈ ಮಾಡ್ತೀರಾ ಅಂತಂದರೆ ಅದಕ್ಕೆ ಮಿಕ್ಸ್ ಮಾಡಿ ಬೇಕಾದರೂ ಹಚ್ಕೋಬೋದು. ತಲೆ ಕೂದಲಿಗೆ ತುಂಬ ಒಳ್ಳೆಯದು. ಅಥವಾ ನೀವು ಇದನ್ನ ಹಾಕಿಬಿಟ್ಟು ಇನ್ನೊಂದು ಸರಿ, ಎರಡನೇ ಸರಿ ನೀವು ಫಿಲ್ಟರ್ ಮಾಡ್ಕೋಬೇಕಾಗುತ್ತೆ. ಆವಾಗ ಆಯಿಲ್ ಕ್ಲೀನಾಗಿ ಇರುತ್ತೆ. ನೋಡಿ, ಈ ಆಯಿಲ್ ರೆಡಿ ಆಗಿದೆ. ಇದನ್ನ ಬೇಕಾದರೆ ನೀವು ಡಬಲ್ ಫಿಲ್ಟರ್ ಮಾಡಿಕೊಂಡು ಅಂದರೆ ಬಾಟ್ಲಿಗೆ ಹಾಕಿ ಇಟ್ಕೋಬೋದು. ನಾನು ನೋಡಿ ಹಿಂದೆ ಮಾಡಿಟ್ಟಿರುವಂಥ ಆಯಿಲ್ದು ಡಬ್ಬಕ್ಕೆ ಇದನ್ನ ಹಾಕ್ಕೊತಾ ಇದ್ದೇನೆ. ಈ ಆಯಿಲನ್ನು ನೀವು ರೆಡಿ ಮಾಡಿಟ್ಕೊಂಡು ಯಾವ ಥರ ತಲೆಗೆ ಅಪ್ಲೈ ಮಾಡ್ಕೋಬೇಕು ಅಂತಂದರೆ, ತಲೆ ಸ್ನಾನ ಮಾಡೋಕ್ಕಿಂತ ಮುಂಚೆ 1-2 ಗಂಟೆ ಮುಂಚೆ ಇದೊಂದು ಸ್ವಲ್ಪ ಅಂದರೆ ಒಂದೆರಡು ಸ್ಪೂನಷ್ಟು ತಗೊಂಡು ಒಂದು ಬೌಲಿಗೆ ಹಾಕ್ಕೊಂಡು ಲೈಟಾಗಿ ಬಿಸಿ ಮಾಡ್ಕೊಳ್ಳಿ, ಉಗುರು ಬೆಚ್ಚಗೆ ಮಾಡಿಕೊಂಡು. ಅದಾದ ನಂತರ ಅಂದರೆ ಬೆರಳಿನ ತುದಿಯಿಂದ ತಲೆ ಬುಡಕ್ಕೆ ಕ್ಲೀನಾಗಿ ಹಾಕಿ ಮಸಾಜ್ ಮಾಡ್ಕೋಬೇಕು. ಅದಾದ ನಂತರ 1-2 ಗಂಟೆ ಬಿಟ್ಟು ಉಗುರು ಬೆಚ್ಚಗಿನ ನೀರಲ್ಲಿ ನೀವು ಸ್ನಾನ ಮಾಡಬೇಕು. ವಾರಕ್ಕೆ 2 ಸರಿ ಈ ಥರ ಮಾಡಿದರೆ ಸಾಕಾಗುತ್ತೆ. ತಲೆ ಕೂದಲು ಉದುರೋದಿದೆಯಲ್ವ, ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ಹೇರ್ ಗ್ರೋತಿಗೆ ಒಳ್ಳೆಯದು. ಬೇಗ ನಿಮ್ಮ ತಲೆ ಕೂದಲು ನೆರೀತಾ ಇದೆ ಅಂತಂದರೆ ಅದನ್ನ ತುಂಬ ಅವಾಯ್ಡ್ ಅಂದರೆ ಇದು ಪ್ರೊಲಾಂಗ್ ಮಾಡುತ್ತೆ, ಅಂದರೆ ಬೇಗ ತಲೆ ಕೂದಲು ನೆರೀಲಿಕ್ಕೆ ಬಿಡಲ್ಲ. ತಲೆ ಹೊಟ್ಟು, ತಲೆ ಕೂದಲು ಉದ್ರೋದು, ಹಾಗೆಯೇ ಏನಾದರೂ ತಲೆ ಕೂದಲಿದ್ದು ತಿನ್ನಾಗೋದು, ಈ ಥರ ಏನಾದರೂ ಸಮಸ್ಯೆ ಇದ್ದರೂ ಕೂಡ ಎಲ್ಲದೂ ಸ್ಟಾಪ್ ಆಗುತ್ತೆ. ನೀವು ಕೇಳ್ಬೋದು, ಇದನ್ನ 30 ವರ್ಷದ ನಂತರದವ್ರು ಮಾತ್ರ ಅಪ್ಲೈ ಮಾಡೋದು ಅಂತ. ಇದನ್ನ ಯಾರು ಬೇಕಾದರೂ ಅಪ್ಲೈ ಮಾಡೋದು. ಆದರೆ 30 ವರ್ಷದ ನಂತರ ನಮ್ಮ ತಲೆ ಕೂದಲು ತುಂಬ ಉದುರ್ತಾ ಇರ್ತಲ್ವ, ಅಂಥವರಿಗೆ ದಿ ಬೆಸ್ಟ್, ಮಾರ್ಕೆಟಲ್ಲೂ ಸಿಗಲಿಕ್ಕಿಲ್ಲ ನಿಮಗೆ ಇಷ್ಟೊಂದು ಒಳ್ಳೆಯ ಹೇರ್ ಆಯಿಲ್. ನೀವು ಒಮ್ಮೆ ಈ ಹೇರ್ ಆಯಿಲನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು 6 ತಿಂಗಳು ಆರಾಮ್ಸೆ ಉಪಯೋಗ ಮಾಡ್ಬೋದು. ಸೊ ನಿಮಗೆ ಈ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.